ಕಾರಿನಲ್ಲಿ ಅಕ್ರಮ ಪಾನ್ ಮಸಾಲ ಸಾಗಾಟ 17,226 ಪ್ಯಾಕೆಟ್ಗಳೊಂದಿಗೆ ಯುವಕ ಬಂಧನ. ಕಾರಿನಲ್ಲಿ ಅಕ್ರಮವಾಗಿ ವಿವಿಧ ರೀತಿಯ ಪಾನ್ ಮಸಾಲ ಉತ್ಪನ್ನಗಳನ್ನು ಸಾಗಿಸುತ್ತಿದ್ದ ಯುವಕನನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನು ಮೊಹಮ್ಮದ್ ಶಫೀರ್ ಎಂದು ಗುರುತಿಸಲಾಗಿದೆ. ಇವರು ಕಾಸರಗೋಡು ಮುತ್ತತ್ತೋಡಿ ಚೆಟ್ಟುಕುಯಿ ಸಿಎ ಅಪಾರ್ಟ್ಮೆಂಟ್ ನಿವಾಸಿಯಾಗಿದ್ದು ಮೂಲತಃ ನಾರ್ತ್ ತ್ರಿಕರಿಪುರ ಮಿಲೇಟ್ ಹೌಸ್ನವರು ಎಂದು ತಿಳಿದು ಬಂದಿದೆ. ನಿನ್ನೆ ಸಂಜೆ ಶಿರಿಯಾ ಸೇತುವೆ ಸಮೀಪ ವಾಹನ ತಪಾಸಣೆ ನಡೆಸುವ ವೇಳೆ ಈ ಬಂಧನ ನಡೆದಿದೆ. KL 24K 4300 ಸಂಖ್ಯೆಯ ಕಾರನ್ನು ಚಲಾಯಿಸುತ್ತಿದ್ದ ಶಫೀರ್ಗೆ ಪೊಲೀಸರು ನಿಲ್ಲಲು ಸೂಚಿಸಿದಾಗ ಕಾರನ್ನು ನಿಲ್ಲಿಸಿದ್ದರು. ಪೊಲೀಸರು ಕಾರಿನತ್ತ ಸಾಗುತ್ತಿದ್ದಂತೆ ಶಫೀರ್ ಕಾರಿನಿಂದ ಇಳಿದು ಓಡಿ ಹೋಗಲು ಪ್ರಯತ್ನಿಸಿದರು. ಪೊಲೀಸರು ತಕ್ಷಣವೇ ಅವರನ್ನು ಹಿಡಿದು ವಶಕ್ಕೆ ಪಡೆದರು. ಕಾರಿನಲ್ಲಿ ನಡೆಸಿದ ತಪಾಸಣೆಯಲ್ಲಿ ವಿವಿಧ ರೀತಿಯ ಪಾನ್ ಮಸಾಲ ಮತ್ತು ತಂಬಾಕು ಉತ್ಪನ್ನಗಳ ಒಟ್ಟು 17,226 ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಇದರಲ್ಲಿ 7,500 ಪ್ಯಾಕೆಟ್ ಹಾನ್ಸ್ ಚಿಪ್, 3,150 ಪ್ಯಾಕೆಟ್ ಕೂಲ್ ಲಿಪ್, 5,016 ಪ್ಯಾಕೆಟ್ ವಿಮಲ್ ಪಾನ್ ಮಸಾಲ, 440 ಪ್ಯಾಕೆಟ್ V1 ಟೊಬ್ಯಾಕೊ, 560 ಪ್ಯಾಕೆಟ್ ಶಿಕಾರ್, 560 ಪ್ಯಾಕೆಟ್ SS2 ಟೊಬ್ಯಾಕೊ ಸೇರಿದೆ. ಇನ್ಸ್ಪೆಕ್ಟರ್ ಬೈಜು ಕೆ ಜೋಸ್ ಅವರಿಗೆ ಲಭಿಸಿದ ಗುಪ್ತ ಮಾಹಿತಿಯ ಆಧಾರದಲ್ಲಿ ಎಸ್ಐಗಳಾದ ಶ್ರೀಜೇಶ್, ಅನಂತಕೃಷ್ಣನ್ ಹಾಗೂ ಸುಮೇಶ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ತಂಬಾಕು ಉತ್ಪನ್ನಗಳು, ಆರೋಪಿಯನ್ನು ಹಾಗೂ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ.